ಆಡಳಿತ ಅಭಿವೃದ್ಧಿ ಅವರು ಕೊಟ್ಟಂಥ ಇಡೀ ದೇಶಕ್ಕೆ ಕೊಡುಗೆಗಳು ಅದಲ್ಲದೆ ಸ್ಪಷ್ಟ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಂದು ಇಡೀ ದೇಶದ ಜನ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ. ಅವರೊಬ್ಬರೇ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಭಾರತವನ್ನು ವಿಶ್ವಗುರು ಮಾಡುವಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಒಂದು ಅಭೂತಪೂರ್ವವಾದ ಬೆಂಬಲವನ್ನು ಜನರು ಘೋಷಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ 2,70,000ಕ್ಕೂ ಮಿಕ್ಕಿ ಎಲ್ಲ ಮತದಾರರು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಗಳಾದ ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಅದರ ಮುಖಾಂತರ 3ನೇ ಬಾರಿಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಲೋಕಸಭೆಗೆ ಪ್ರವೇಶವನ್ನು ಪಡ್ಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿದೆ. ಭಾಳ ಸಂತೋಷ ಏನಂತ ಹೇಳಿದರೆ, ಇವತ್ತು ರಾಜ್ಯದಲ್ಲಿ ಇದ್ದಂಥ ಸಮ್ಮಿಶ್ರ ಸರ್ಕಾರ ಅವರು ಹೇಳಿದಂಥ ಏನು ರೈತರ ಸಾಲ ಮನ್ನಾ ಇನ್ನಿತರ ಹಲವಾರು ವಿಷಯಗಳು ಅಭಿವೃದ್ಧಿ ಕುಂಠಿತ ಆಗಿರುವಂಥದ್ದು, ಇದು ಎಲ್ಲವನ್ನು ಜನರು ಬೇಸತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಅಂತೇಳೋ ರೀತಿಯಲ್ಲಿ ಇವತ್ತು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರಿಗೆ ಮತ್ತು ಮಂಗಳೂರು ನಗರ ದಕ್ಷಿಣದ ಕಾರ್ಯಕರ್ತರಿಗೆ ಮತ್ತು ಜಿಲ್ಲೆಯ ಮತದಾರರಿಗೆ, ಮಂಗಳೂರು ನಗರ ದಕ್ಷಿಣದ ಮತದಾರರಿಗೆ ವಿಶೇಷವಾಗಿ ಅವರ ಹಗಲು ಇರುಳು ದುಡಿಮೆ ಮತ್ತು ಕಾರ್ಯಕರ್ತರ ಒಂದು ಅಚಲವಾದ ನಿರ್ಧಾರದಿಂದ ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು 3ನೇ ಬಾರಿಗೆ ಲೋಕಸಭೆ ಪ್ರವೇಶಿಸುತ್ತಾರೆ. ಅವರಿಗೆಲ್ಲರಿಗೂ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸುತ್ತಾರೆ.